ಯೋಗದ ವಿವಿಧ ಆಸನಗಳು ದೇಹದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಸದೃಢತೆಗೆ ಪೂರಕವಾಗಲಿದೆ ಎಂದು ಮಂಗಳೂರು ಉಪ ಪೊಲೀಸ್ ಆಯುಕ್ತ ಹರಿಂಶಂಕರ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರಿಗೆ 21 ದಿನಗಳ ಕಾಲ ಆಯೋಜಿಸಲಾಗಿರುವ ಉಚಿತ ಯೋಗ ತರಬೇತಿ ಶಿಬಿರವನ್ನು ನಗರದ ಪತ್ರಿಕಾ ಭವನದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ದೈನಂದಿನ ಕೆಲಸ ಒತ್ತಡದ ನಿವಾರಣೆಗೆ ಪತ್ರಕರ್ತರಿಗೆ ಯೋಗ ಶಿಬಿರ ಸಹಾಯಕವಾಗಲಿದೆ. ಯೋಗ ಮನಸ್ಸು, ಹೃದಯ ಮತ್ತು ದೇಹಕ್ಕೆ ಆಹ್ಲಾದವನ್ನು ನೀಡುತ್ತದೆ ಎಂದರು. ಪತಾಂಜಲಿ ಯೋಗ ಕೇಂದ್ರದ ಡಾಕ್ಟರ್ ಎಂ ಜಗದೀಶ್ ಶೆಟ್ಟಿ ಪತ್ರಕರ್ತರಿಗೆ ಶಿಬಿರದಲ್ಲಿ ಯೋಗಾಸನ ತರಬೇತಿ ನೀಡಲಿದ್ದು, ಅವರು ಮಾತನಾಡಿ ದೈಹಿಕ ಸಮಸ್ಯೆಗಳ ಜೊತೆಯಲ್ಲಿ ಮಾನಸಿಕ ರೋಗಕ್ಕೆ ಶ್ರೇಷ್ಠ ಮದ್ದು ಯೋಗ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಅಧ್ಯಕ್ಷತೆ ವಹಿಸಿದರು. ಭಾಸ್ಕರ್ ಐಕಟ್ಟ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ವಂದಿಸಿದರು. ಬಳಿಕ ಯೋಗಗುರು ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರು ಯೋಗಾಸನಗಳ ಬಗ್ಗೆ ಕಿರು ಪ್ರಾತ್ಯಕ್ಷಿತೆ ನೀಡಿದರು.